ವೆಲ್ಕಮ್ ಟು ಸಮೃದ್ಧ ಕುಕಿಂಗ್ ಬ್ಲಾಗ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪವಿತ್ರ. ಇವತ್ತು ಎಣ್ಣೆ ಬದನೆಕಾಯಿ ಮಾಡೋಣ ಅಂದ್ಕೊಂಡಿದ್ದೆ. ಅಂದರೆ ವೆರೈಟಿಯಾಗಿ ಏನಾರು ಮಾಡೋಣ ಅಂತಂದೇಳಿ ಇವತ್ತು ಹಸೆಕಾಯಿಲಿಂದ ಎಣ್ಣೆಗಾಯಿ ಮಾಡೋದನ್ನು ಹೇಳ್ತಾ ಇದ್ದೀನಿ. ಭಾಳ ಟೇಸ್ಟಿಯಾಗಿದೆ. ಅನ್ನ ರೊಟ್ಟಿ ಚಪಾತಿಯೊಂದಿಗೆ ಭಾಳ ಟೇಸ್ಟಿಯಾಗಿರ್ತೈತೆ. ಇದನ್ನು ಮಾಡುವ ವಿಧಾನ: 100 ಗ್ರಾಮ್ ಕಡಲೆ ಬೀಜವನ್ನು ತಗೊಂಡು ಹುರಿದು ಸಿಪ್ಪೆಯನ್ನು ತೆಗೆದು 4-5 ಇಂಚು ಕೊಬ್ಬರಿ ಹಾಕ್ಕೊಂಡು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಕಾಯಿಯನ್ನು ಸ್ವಲ್ಪ ಸುಟ್ಟು ಹಾಕ್ಕೊಂಡಿದ್ದೀನಿ. ಹುರಿದು ಒಣ ಕರಿಬೇವು ಇದೆ, ಅದನ್ನ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಸ್ವಲ್ಪ ಎಳ್ಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದಕ್ಕೆ ಹಸೆಕಾಯಿ ಖಾರ ಇಲ್ಲ ಅಂತ ಟೇಸ್ಟಿಗೋಸ್ಕರ ಮಸಾಲ ಇಲ್ಲ, ಅದಕ್ಕೆ ಲವಂಗ, ಮೆಣಸು, ಒಂದು ಚಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸಿ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬದ್ನೆಕಾಯನ್ನು ಪ್ಲಸ್ ಆಕಾರ ಕಟ್ ಮಾಡ್ಕೊಳ್ರಿ. ಅದನ್ನ ನೀರೊಳಗೆ ಹಾಕಬೇಕು. ತೊಳೆದುಕೊಂಡಿದ್ದೀನಿ. ಎಲ್ಲವನ್ನು ಸ್ವಲ್ಪ ಹೊತ್ತು ನೀರಲ್ಲೇ ಬಿಟ್ಟು ನಂತರ ಇದರಲ್ಲಿರುವಂಥ ಕೆಮಿಕಲ್ ಎಲ್ಲ ಹೋಗುತ್ತದೆ ಮತ್ತು ಬದ್ನೆಕಾಯಿ ಹೆಚ್ಚಿಟ್ಟಾಗ ಕರಗು ಬರೋದಿಲ್ಲ. ಅದಕ್ಕೆ ನೀರೊಳಗೆ ಹಾಕಿದ್ದೀನಿ. ಆಮೇಲೆ ಮಾಡಿಟ್ಟ ಮಸಾಲನ ಇದು ತಟ್ಟೆ ಒಳಗೆ ಹಾಕ್ಕೊಂಡು ಇದರೊಳಗೆ ಬದ್ನೆಕಾಯಿ ಒಳಗೆ ತುಂಬಿಕೊಳ್ತಾ ಇದ್ದೀನಿ. ತುಂಬಿದ ನಂತರ ಮತ್ತೆ ವಿಡಿಯೋ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲವನ್ನು ತುಂಬಿಕೊಂಡಿದ್ದೀನಿ. ಈ ಎಣ್ಣೆಕಾಯಿ ಮಾಡ್ಬೇಕಂದ್ರೆ ಹಸಿರು ಬದ್ನೆಕಾಯಿನೇ ಇರಬೇಕು. ಅವು ಭಾಳ ಟೇಸ್ಟಿಯಾಗಿರ್ತವೆ. ಅದು ಕೆಂಪು ಬದ್ನೆಕಾಯಿ ಬರ್ತೈತಲ್ಲ, ಅದು ಸ್ವಲ್ಪ ಸಪ್ಪೆ ಬರ್ತದೆ. ಅದರಿಂದ ಹಸಿರು ಬದ್ನೆಕಾಯಿ ತಗೊಳ್ಕೊಳ್ಬೇಕು. ಇವಾಗ ಇಲ್ಲಿ ಎಣ್ಣೆಯನ್ನು ಕಾಯಿಸಿಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಹುರಿದ ನಂತರ ಇದಕ್ಕೆ ಅರ್ಧ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಹುರಿದುಕೊಂಡ ನಂತರ ಇದಕ್ಕೆ ಬದ್ನೆಕಾಯಿ ತುಂಬಿಟ್ಕೊಂಡ್ವಲ್ಲ, ಅದನ್ನ ಮಸಾಲ ಬದ್ನೆಕಾಯಿಯನ್ನು ಹಾಕಿಕೊಂಡು ಚೆನ್ನಾಗಿ ಕೈ ಆಡಿಸಬೇಕು. ಬದ್ನೆಕಾಯಿಯಲ್ಲಿರುವ ಮಸಾಲ ಎಲ್ಲ ಅದರೊಳಗೆ ಗಟ್ಟಿಯಾಗುತ್ತದೆ. ಆವಾಗ ಬದ್ನೆಕಾಯಿ ಪಲ್ಯ ಭಾಳ ಟೇಸ್ಟಿಯಾಗಿರ್ತದೆ. ಇವು ಕೆಂಪಗಾಗ್ತಾವೆ ನೋಡಿ, ಕಲರ್ ಚೇಂಜ್ ಆಗ್ತಾ ಇದ್ದಾವೆ. ಆವಾಗ ಇದಕ್ಕೆ ಮಾಡಿಟ್ಟುಕೊಂಡ ಮಸಾಲವನ್ನು ಏನು ಉಳಿದಿತ್ತಲ್ಲ ಅದನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇವಾಗ ಹಾಕ್ತಾಯಿದ್ದೀನಿ. ಉಳಿದಂಥ ಮಸಾಲವನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರಿಯಲ್ಲಿದ್ದ ನೀರನ್ನು ಹಾಕ್ಕೊಂಡು ಕೈ ಆಡಿಸಿ ಹಾಕಿಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮಸಾಲ ಪುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಕುದಿಸಿದ ನಂತರ ಟೇಸ್ಟ್ ನೋಡಿ ಉಪ್ಪನ್ನು ಹಾಕಿಕೊಳ್ಳಿ. ಇವಾಗ ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬದ್ನೆಕಾಯಿಗೆ ಹುಣಸೆ ಹುಳಿನ ಚೆನ್ನಾಗಿರ್ತೈತಿ ಟೊಮೊಟೊಗಿಂತ. ಚೆನ್ನಾಗಿ ಕುದಿಸಿಕೊಂಡ ನಂತರ ಇದಕ್ಕೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ಕಮ್ಮಿ ಆದ್ರೆ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿಕೊಂಡು ಹಾಕಿಕೊಳ್ಳಿ. ಗಟ್ಟಿ ಬೇಕಾದರೆ 2 ಲೋಟ ಸಾಕು. ಇನ್ನೂ ಜಾಸ್ತಿ ತೆಳುವಾಗಿ ಬೇಕಂದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡು ತೆಗಿಬೇಕು. ತೆಗೆದ ನಂತರ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಕುದ್ದಿದೆ. ಮೇಲೆಲ್ಲ ಎಣ್ಣೆ ಕೂಡ ಬಂದಿದೆ. ನೋಡಿರಿ, ಕುದ್ದಿದ್ದೇ ಇಲ್ಲ ಅನ್ನೋ ರೀತಿ ನೋಡ್ಬೇಕಂದ್ರೆ ಇದು ಒಂದು ಚಮಚೆಯಿಂದ ಸ್ವಲ್ಪ ಇದನ್ನು ಹತ್ತಿಟ್ಟು ನೋಡಿರಿ, ಗೊತ್ತಾಗುತ್ತದೆ. ಚೆನ್ನಾಗಿ ಕುದ್ದಿದೆ. ಮಸಾಲೆ ಎಲ್ಲ ಮೇಲೆ ಎಣ್ಣೆ ಕೂಡ ಬಂದಿದೆ. ಈಗ ಇದಕ್ಕೆ ರೆಡಿಯಾಗಿದೆ ಪಲ್ಯ. ಮೇಲೆ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರಿ.